ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಶುಭಾಶಯ ಶುಭಾಶಯ ಶುಭಾಶಯ. ಹಾಯ್, ನಮಸ್ಕಾರ, ಶುಭೋದಯ ವೀಕ್ಷಕರೇ. ನೀವು ನೋಡ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ನಮ್ಮ ಟಿವಿ ಅರ್ಪಿಸುವಂತಹ ನಮ್ಮ ಶುಭಾಶಯ. ನಾನು ನಿಮ್ಮ ಸ್ವೀಟ್ ಬಾಯ್ ಡಿಕ್ಸನ್. ಹಾಗೆಯೇ ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ಮೊಸರು ಕುಡಿಕೆ ಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ನನ್ನ ಹೆಸರು ನಾನು ನಿಮ್ಮ ಬೇಬಿ ಡಾಲ್ ಅನ್ವೇಷಾ ಮಂಜೂರು. ಇವತ್ತಿನ ಟೈಟಲ್ ಸ್ಪಾನ್ಸರ್ ಆಗಿದೆ ರೆಡ್ ಡೈರಿ. ನ ಮೇನ್ ಸ್ಪಾನ್ಸರ್ ಆಗಿದೆ ರಿವ್ಯೂಸ್ ಮೈ ವಾಟರ್ ಬ್ಯಾಗ್ ಡಬಲ್ ಸ್ಟಾರ್ ಐಸ್ ಅಜಿತ್ ಕೂಲ್. ನ ಕೋ ಸ್ಪಾನ್ಸರ್ ಆಗಿದೆ ವಿಕಾಸ್ ಪಿ ಕಾಲೇಜ್ ರಿಷಿ ಆರ್ವೆ ಮ್ಯಾಂಗ್ಳೂರ್ ಸೆಂಟ್. ಹಾಗೇನು ವೀಕ್ಷಕರ, ನಿಮ್ಮ ಯಾರಿಗಾದ್ರೂ ಪ್ರೀತಿ ಪಾತ್ರರಿಗೆ ಬರ್ತ್ಡೇ ಆಗಿರಲಿ, ಆ್ಯನಿವರ್ಸರಿ ಆಗಿರಲಿ, ಅಥವಾ ಯಾರಾದರೂ ದೂರದ ಜರ್ನಿ ಹೋಗ್ತಿದ್ರೆ, ಏನು ಇಲ್ದಿದ್ರು ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಹಾಯ್ ಹಲೋ ಗುಡ್ ಮಾರ್ನಿಂಗ್ ವಿಶಸ್ ತಿಳಿಸ್ಲಿಕ್ಕಿರ್ತದೆ. ಇವತ್ತು ಏನೂ ವಿಶಸ್ ಇಲ್ದಿದ್ರು ಮೊಸರು ಕುಡಿಕೆ ವಿಶಸ್ ಅಂತೂ ಇದ್ದೇ ಇದೆ. ಅದ್ರ ಬಗ್ಗೆ ಎಲ್ಲ ಮಾತನಾಡಬೇಕಾದ್ರೆ ವೀಕ್ಷಕರು ನೀವು ಮಾಡಬೇಕಾಗಿರೋದು ಇಷ್ಟೇ. ನಮ್ಮ ನಂಬರ್ ನಿಮ್ಮ ಟೇಸ್ಟ್ನ ಮೇಲೆ ಬೀಳ್ತಾ ಇದೆ 084411127 ಆರ್ 084411727. ಸೊ ಈ ನಂಬರ್ಗೆ ನೀವು ಬೇಗನೆ ಕರೆ ಮಾಡಬೇಕು. ಹಾಗೇನೇ ವೀಕ್ಷಕರೇ, ಇವತ್ತು ಕೂಡ ನಿನ್ನೆ ಅಷ್ಟಮಿ ಹಬ್ಬವನ್ನು ಆಚರಿಸಿದ್ರು. ಇವತ್ತು ದ್ವಾದಶಿ. ಸೊ ಎಲ್ಲಿ ನೋಡಿದ್ರು ಕೂಡ ಈ ಬಣ್ಣ ಬಣ್ಣದ ಮಡಕೆ ಆಗಿರ್ಬೋದು, ಮೊಸರು ಕುಡಿಕೆಯ ವಾತಾವರಣ ನೋಡ್ಲಿಕ್ಕೆ ಸಿಗುತ್ತೆ. ಹಾಗಿರುವಾಗ ನಿಮ್ಮ ಪ್ಲೇಸ್ ಅಲ್ಲಿ ಆಗಿರ್ಲಿ, ನಿಮ್ಮ ಒಂದು ಪರಿಸರದಲ್ಲಿ ಆಗಿರ್ಲಿ, ಈ ಮೊಸರು ಕುಡಿಕೆ ಹಬ್ಬವನ್ನು ಯಾವ ರೀತಿ ಆಚರಿಸ್ತಾ ಇದ್ದೀರಾ ಅದನ್ನು ಕೂಡ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು. ಸೊ ನೀವು ಕರೆ ಮಾಡಿ ನಮ್ಮ ಜೊತೆಗೆ ಮಾತನಾಡಬೇಕು. ದಿಶಾ ಅವರೇ, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಫ್ರೆಂಡ್. ಓಕೆ, ಅನ್ವಿಷನ ಫ್ರೆಂಡ್ ಅಂತೆ. ಓಕೆ, ಹಾಗಾದ್ರೆ ಅನ್ವಿಷ ಮಾತನಾಡು. ಹಲೋ, ಏನು ಹಲೋ, ತಿಂಡಿ ಎಲ್ಲ ಆಯ್ತಾ? ಏನ್ ತಿಂಡಿ? ಸೇಮೆ. ಓಕೆ, ಮೂಡೆ ಮಾಡ್ಲಿಲ್ವಾ? ಮೂಡೆ ಮಾಡ್ಲಿಲ್ಲ ಇವತ್ತು. ಯಾಕಂದ್ರೆ ಇವತ್ತು ಮೊಸರುಡಿಕೆ ಅಲ್ಲ. ಅದ್ ಯಾಕೆ ಮೂಡೆ ಮಾಡ್ಲಿಲ್ಲ? ಓಕೆ, ಮಧ್ಯಾಹ್ನಕ್ಕೆ. ನಮ್ಮನ್ ಕರೆಯಲ್ವಾ? ನಮ್ಮನ್ ಕರೆಯಲ್ವಾ? ಓಕೆ, ಬರ್ತೇನೆ. ಓಕೆ, ಮೊಸರುಡಿಕೆ ಹಬ್ಬ ಹೇಗೆ ಆಚರಿಸ್ತಾ ಇದ್ದೀರಾ? ಮೊಸರುಡಿಕೆ ಹಬ್ಬ ಹೇಗೆ ಆಚರಿಸಿದ್ದೀರಾ? ಗ್ರ್ಯಾಂಡ್ ಆಗಿ. ಓಕೆ, ಯಾರಿಗೆ ವಿಶಸ್ ತಿಳಿಸ್ಬೇಕಿತ್ತು? ನಂಗೆ ದೋಸೆ. ಓಕೆ, ಮನುಷ್ಯನಿಗೆ ಮೂಡೆ ಅಲ್ವಾ? ನಾನು ಗೆಸ್ ಮಾಡಿದೆ. ಯಾಕಂದ್ರೆ ಮೂಡೆ ಮತ್ತೆ ದೋಸೆ. ಮೂಡೆ ದೋಸೆ ಎಷ್ಟೆಷ್ಟು ತಿಂದೆ ನೀನು? ಮೂಡೆ ತಿಂದ್ಯಾ, ದೋಸೆ ತಿಂದೆ, ಯಾವ್ದೆಲ್ಲ ತಿಂದೆ? ಥ್ಯಾಂಕ್ ಯು. ನಿಂಗೆ ಕೂಡ. ಓಕೆ ದಿಶಾ, ನಿನ್ ಜೊತೆ ಮಾತಾಡಿ ನಂಗೆ ತುಂಬಾನೇ ಖುಷಿ ಆಯ್ತು. ಬಾಯ್. ಓಕೆ, ತುಂಬಾನೇ ಚೆನ್ನಾಗಿ ಮಾತನಾಡಿದ್ರು. ಹಾಗೇನೇ ವೀಕ್ಷಕರೇ, ನಿಮ್ ಯಾರಾದ್ರೂ ಪ್ರೀತಿ ಪಾತ್ರರಿಗೆ ಇವತ್ತೇನಾದ್ರೂ ವಿಶಸ್ ತಿಳಿಸ್ಲಿಕ್ಕಿರಬಹುದು. ಓಕೆ, ಈಗ ಫಸ್ಟ್ ಅನ್ವೇಷನ್ ನಿನ್ನ ಹತ್ರ ಕೇಳೋದು, ನಿಮ್ ಪ್ಲೇಸ್ ಅಲ್ಲಿ ಯಾವ ರೀತಿ ಎಲ್ಲ ಮೊಸರು ಕುಡಿಕೆ ಹಬ್ಬ ಆಚರಿಸ್ತಾ ಇದ್ದಾರೆ? ನಮ್ಮ ಪ್ಲೇಸಲ್ಲಿ ತುಂಬಾನೇ ಗ್ರ್ಯಾಂಡ್ ಆಗಿ ಆಚರಿಸ್ತಿದ್ದಾರೆ. ಮತ್ತೆ ನಂಗೆ ಕೂಡ ತುಂಬಾನೇ ಖುಷಿ ಆಗ್ತದೆ. ನೀನ್ ಹೋಗ್ತೀಯ ಮಡಕೆ ಹೊಡಿಲಿಕ್ಕೆಲ್ಲ? ನಂಗೆ ಹೋಗ್ಲಿಕ್ಕೆ ಅಂದ್ರೆ ತುಂಬಾನೇ ಆಸೆ. ಅಮ್ಮ ಬಿಡ್ತಾರಾ? ಅಮ್ಮ ಬಿಡ್ತಾರೆ, ಆದ್ರೆ ನಂಗೆ ಓಡ್ಲಿಕ್ಕೆ ಆಗಲ್ಲ. ನಾನು ನೋಡ್ಲಿಕ್ಕೆ ಹೋಗ್ತೇನೆ. ಓಕೆ, ಮೇಲೆ ತನಕ ಹೋಗಿ. ಮನೀಶ್, ನಿಮ್ ಪ್ಲೇಸ್ ಅಲ್ಲಿ ಯಾವ ರೀತಿ ಮೊಸರು ಕುಡಿಕೆ ಆಚರಿಸ್ತಾರೆ? ನಮ್ಮ ಪ್ಲೇಸ್ ಅಲ್ಲಿ ಕೂಡ ಗ್ರ್ಯಾಂಡ್ ಆಗಿ ಆಚರಿಸ್ತಾರೆ. ಮತ್ತೆ ನಮ್ಮ ಪ್ಲೇಸ್ ಅಲ್ಲಿ ಆಚರಿಸಿದಂದ್ರೆ ನನ್ಗಂದ್ರೆ ತುಂಬಾನೇ ಖುಷಿ. ಯಾಕೆಂದ್ರೆ ನಮ್ಮ ಪ್ಲೇಸ್ ಅಲ್ಲಿ ಅಂತೂ ತುಂಬಾ ಗ್ರ್ಯಾಂಡ್ ಆಗಿ ಆಗ್ತಾರೆ. ಎಲ್ಲರೂ ಮಡಕೆ ಹೊಡೆಯೋದಾಗ್ಲಿ, ಮತ್ತೆ ನನ್ಗೂ ಹೊಡೆಬೇಕಂತ ತುಂಬಾನೇ ಆಸೆ. ಆದ್ರೆ ಅಮ್ಮ ಬಿಡಲ್ಲ. ಏನ್ ಮಾಡಿ, ಇಬ್ರಿಗೂ ಅಮ್ಮ ಬಿಡಲ್ಲ ಅಂತೆ. ಸೊ ನೀವಿಬ್ರು ಹಾಗಾದ್ರೆ ಎಲ್ಲಿಯಾದ್ರೂ ಒಂದು ಪ್ಲೇಸ್ಗೆ ಪ್ಲಾನ್ ಮಾಡ್ಕೊಂಡು ಹೋಗಿ ಮೊಸರು ಕುಡಿಕೆ ಹಬ್ಬಕ್ಕೆ. ಓಕೆ, ನಾನು ಮೊಸರು ಕುಡಿಕೆ ಮೇಲೆ ಹೋಗ್ಬೇಕಂತಿಲ್ಲ, ಯಾಕೆ ಹೈಟ್ ಇಲ್ಲ, ಯಾವ ನಾನು. ಓಕೆ, ಹಾಗೇನೆ ವೀಕ್ಷಕರೇ, ನಿಮ್ ಯಾರಾದ್ರೂ ಪ್ರೀತಿ ಪಾತ್ರರು ನಿನ್ನೆ ಒಂದು ಬರ್ತ್ಡೇ ಸೆಲೆಬ್ರೇಟ್ ಮಾಡ್ತಾ ಇರಬಹುದು, ಇವತ್ತು ಸೆಲೆಬ್ರೇಟ್ ಮಾಡ್ತಾ ಇರಬಹುದು, ನಾಳೆ ಸೆಲೆಬ್ರೇಟ್ ಮಾಡ್ತಾ ಇರಬಹುದು. ಏನೋ ವಿಷಯ ಇಲ್ದಿದ್ರು ಕೂಡ ಮೊಸರು ಕುಡಿಕೆ ಹಬ್ಬದ ಶುಭಾಶಯಗಳನ್ನು ಯಾರಿಗಾದ್ರೂ ತಿಳಿಸಬೇಕಾದ್ರೂ ಕೂಡ ನಮ್ಮ ನಂಬರ್ ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಬೀಳ್ತಾ ಇದೆ. ಹಾಗೆ ನಮ್ಮ ಪ್ರೋಗ್ರಾಮ್ ಟೈಟಲ್ ಸ್ಪಾನ್ಸರ್ಸ್ ಆಗಿದ್ದಾರೆ ಡೈರಿ ಡೇ ಐಸ್ ಕ್ರೀಮ್. ನಮ್ಮ ಪ್ರೋಗ್ರಾಮ್ ಮೇನ್ ಸ್ಪಾನ್ಸರ್ಸ್ ವಿಸ್ಮಯ ಸ್ಟಾರ್ ಐಸ್ ಹಾಜಿಗೋಳ್. ಹಾಗೇನೆ ಕೋನ್ ಸ್ಪಾನ್ಸರ್ ಆಗಿದೆ ವಿಕಾಸ್ ವ್ಯೂ ಕಾಲೇಜ್ ರಿಷಿ ಹಾರ್ಡ್ವೇರ್ ಮ್ಯಾಂಗ್ಳೂರ್. ಸೊ ಅನ್ವಿಷಾ, ಈ
ನಮ್ಮ ಅನ್ವಿಷ್ ಏನಪ್ಪ ಅಂತ ಹೇಳಿದ್ರೆ ಶ್ಲೋಕ ಎಲ್ಲ ಹೇಳೋದ್ರಲ್ಲಿ ತುಂಬಾನೇ ಎಕ್ಸ್ಪರ್ಟ್. ಹಾಗೆಯೇ ಈ ಕೃಷ್ಣವೇಷ ಸ್ಪರ್ಧೆಯಲ್ಲೆಲ್ಲ ತುಂಬಾ ಪ್ರೈಸ್ ಸಿಕ್ಕಿದೆ ಅನ್ವಿಷನಿಗೆ. ಸೊ ಮನೀಶ್ ಮತ್ತು ನನ್ನ ಕಡೆಯಿಂದ ಅನ್ವಿಷನಿಗೆ ಕಂಗ್ರಾಚುಲೇಷನ್ಸ್. ಥ್ಯಾಂಕ್ ಯು. ನಮ್ಮ ಟಿವಿ ವತಿಯಿಂದಲೂ ಕೂಡ ಕಂಗ್ರಾಚುಲೇಷನ್ಸ್. ಯಾಕಂತ ಹೇಳಿದ್ರೆ ಅನ್ವಿಷನ ಈ ಕೃಷ್ಣವೇಷ ಸ್ಪರ್ಧೆಯಲ್ಲಿ ಸುಮಾರು ಪ್ರೈಸ್ ಸಿಕ್ಕಿದೆ ಅಂತೆ. ಸೊ ಆ ಪ್ರೈಸ್ ಸಿಕ್ಕಿದ ಲೆಕ್ಕದಲ್ಲಿ ಇವತ್ತು ಎರಡು ಪಾರ್ಟಿ ಇದೆ. ಒಂದು ನಂದನವರದ್ದು ಬರ್ತ್ಡೇ ಪಾರ್ಟಿ, ಇನ್ನೊಂದು ಅನ್ವಿಷನದ್ದು ಪ್ರೈಸ್ ಸಿಕ್ಕಿದ ಲೆಕ್ಕ. ಹಾಗೇನೆ ನಮ್ಮೊಬ್ರು ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತನಾಡೋ ಬನ್ನಿ. ಹಲೋ, ಹಲೋ, ನಮಸ್ತೆ. ಯಾರಿದು? ಯಾರಿದು? ಜುಲಿಯಾನ ಎನ್ಸೊಲ್ಲಾರಿರ ಇಲ್ಲ, ಗಟ್ಟಿಗೆ ಹೇಳ್ತಾ ಇದೆ ನಮ್ಗೆ ನಿಮ್ಮ ವಾಯ್ಸ್. ನಿಮ್ಮ ವಾಯ್ಸ್ ಗಟ್ಟಿಯಾಗಿ ಕೇಳ್ತಾ ಇದೆ ನಮ್ಗೆ, ಹೇಳಿ, ಮಾತನಾಡಿ. ಹೌದಾ? ನಿಮ್ಗೆ ಮೊಸರು ಕುಡಿಕೆ ಹಬ್ಬದ ಶುಭಾಶಯಗಳು. ಮೊಸರು ಕುಡಿಕೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಲೋ, ಇದು ಗೊತ್ತಾಯ್ತಾ ಯಾರಂತ ಹೇಳಿ? ಅನ್ವಿಷಾ ಅಂತ ಹೇಳಿ, ಸಣ್ಣ ಮಗು. ನಮ್ದೆಲ್ಲರದು ಚಾ ಆಯ್ತು, ನಿಮ್ದು ಕೂಡ ಚಾ ಕುಡ್ದಾಯ್ತಾ? ಇವತ್ತು ನಿಮ್ಮ ಮನೆಯಲ್ಲಿ ಮೂಡೆ ಮನೆಯಲ್ಲಿ ಮೂಡೆ ಅಲ್ಲ ಇವತ್ತು ಮಾಡಿದ್ದರದು. ಅಲ್ಲ, ನಿಮ್ಗೆ ಮತ್ತೆ ಮೂಡೆ ಯಾವಾಗ ಮಾಡುದು? ಮಧ್ಯಾಹ್ನ ನಂತರವಾ? ಓಕೆ. ಓಕೆ, ನಿಮ್ಮ ಊರಲ್ಲಿ ಮೊಸರು ಕಡಿಕೆ ಹೇಗೆ ಆಚರಿಸ್ತಿದ್ದಾರೆ? ಬಿಸಿ ಬಿಸಿ ಇದೆಯಾ? ಹೌದಾ? ಯಾರಿಗೆ ವಿಶೇಷ ಯಾರಿಗೆ ತಿಳಿಸ್ಬೇಕಿತ್ತು? ವಿಶೇಷ ತಿಳಿಸ್ಬೇಕಿತ್ತು? ಓಕೆ, ಥ್ಯಾಂಕ್ ಯು ಸೋ ಮಚ್. ನಿಮ್ಗೂ ಕೂಡ. ಸಣ್ಣ ಮಗು ಇವತ್ತು ಅನ್ವಿಷ. ಇವತ್ತು ರಜೆ ನಮ್ಗೆ. ಹೌದು. ಓಕೆ, ನಿಮ್ ಜೊತೆ ಅಲ್ವಾ, ನಡುವಿನವರು ಮಾತಾಡಿದ್ರೆ ಸಾಕು, ನಾನು ಸುಮ್ಮನೆ ಕೂತ್ಕೊಳ್ತೇನಪ್ಪ. ಓಕೆ, ನೀವು ಮಾತಾಡಿ. ಮಕ್ಕಳೇ ಮಾತನಾಡ್ತಾರಲ್ವಾ? ನಾನು ಹೋಗ್ಲಿಯಾ, ಎದ್ದು ಹೋಗ್ಲಿಯಾ? ಹೌದಾ? ಓಕೆ, ಅದಕ್ಕೋಸ್ಕರ ನನ್ನ ನಡುವಲ್ಲಿ ಕೂತ್ಕೊಳಿಸಿದ್ದಾರೆ, ಸುಮ್ಮನೆ ಹೆದರಿಕೆ ಆಗುದಕ್ಕೆ. ಹಲೋ. ಓಕೆ, ನಿಮ್ ಜೊತೆ ಮಾತಾಡಿ ತುಂಬಾನೇ ಖುಷಿ ಆಯ್ತು. ಬಾಯ್ ಬಾಯ್. ಹೌದಾ? ನಿಮ್ಗೆ ದೇವರ ಆರೋಗ್ಯ ಆಯುಷ್ಯ ಕೊಡ್ಲಿ, ಆಯ್ತಾ? ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಓಕೆ, ಬಾಯ್. ಚೆನ್ನಾಗಿ ಮಾತನಾಡಿದ್ರು. ಹೌದು. ನಂದನಂದನ ನೀನು ಶ್ರೀಕೃಷ್ಣ, ನಂದ ಬಂಧುವೇ ನೀನು ಶ್ರೀಕೃಷ್ಣ. ನನ್ನಂತೂ ಫೇವ್ರೆಟ್ ಸಾಂಗ್ ಇದ್ದು. ಹಾಗೇನೆ ಈಗೊಂದು ಕಾಲರ್ ಕೂಡ ರೆಡಿ ಇದ್ದಾರೆ, ಮಾತಾಡ್ಕೊಂಡು ಬರೋಣ. ಹಲೋ. ಹಲೋ, ಯಾರು ಮಾತನಾಡ್ತಿದ್ದೀರಾ? ನಾನು ದೀಕ್ಷಾ ಅಂತ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಏನ್ ಸ್ಪೆಷಲ್ ಇವತ್ತು ನಿಮ್ಗೆ ಬೆಳಿಗ್ಗೆ? ಇನ್ನು ತಿನ್ಬೇಕು. ಹೌದಾ? ಇನ್ನೂ ನೀವು ತಿನ್ಬೇಕಾ? ಎದ್ದಿಲ್ವಾ ಇನ್ನು? ನಾವಂತೂ ಕೇಳುದಿಲ್ಲ ಯಾವುದು ಸ್ಪೆಷಲ್ ಅಂತ. ಯಾಕಂದ್ರೆ ಇವತ್ತಂತೂ ಎಲ್ಲರ ಮನೆಯಲ್ಲಿ ಮೂಡೆ ಅಂತೂ ಮಾಡ್ತಾರೆ. ನಿಮ್ಮ ಮನೆಯಲ್ಲಿ ಮಾಡಿದಾರಾ ಮೂಡೆ? ಮಾಡಿದ್ದಾರೆ. ನಿಮ್ಮ ಮನೆಯಲ್ಲಿ ಮಾಡಿದಾರಾ? ಅವ್ರ ವಾಯ್ಸ್ ಕೇಳುವಾಗ ಇನ್ನೂ ಸಹ ಎದ್ದೇಳಿಲ್ಲ ತರ ಕಾಣ್ತಾ ಇದೆ. ಡೈರೆಕ್ಟ್ ನೀವು ನಮ್ಮ ಟಿವಿಯ ನೋಡಿದಾ? ಎದ್ದೇಳಿ. ಅದೇ ತಕ್ಷಣ ಮನುಷ್ಯ ವಾಯ್ಸ್ ಕೇಳಿದ್ರು ನನಗೆ. ಓಕೆ. ಮನೀಶ್ನ ಮಾತ್ರ ವಾಯ್ಸ್ ಕೇಳಿತಾ? ಇಲ್ಲ, ನಿಮ್ಮ ವಾಯ್ಸ್ ಕೇಳಿದ್ರು. ಹೌದಾ? ಎಲ್ಲರ ವಾಯ್ಸ್ ಕೇಳಿತಾ? ಓಕೆ, ಮೊಸರು ಕುಡಿಕೆ ಹಬ್ಬದ ಹಾರ್ದಿಕ ಹಾರ್ದಿಕ ಶುಭಾಶಯಗಳು ಶುಭಾಶಯಗಳು. ನಿಮಗೆ. ಹಾಗೇನೆ ನಿಮ್ ಕೈಯಲ್ಲಿ ಮೊಸರುಡಿಕೆ ಎಲ್ಲ ಹೇಗೆ ನಡೀತಾ ಉಂಟು? ಗ್ರ್ಯಾಂಡ್ ಆಗಿ ನಡೀತಾ ಉಂಟು. ಓಕೆ. ನೀವು ಮೊಸರು ಕುಡಿಕೆಯಲ್ಲಿ ಮಡಕೆ ಹೊಡೆಯೋದ್ರಲ್ಲಿ ಎಕ್ಸ್ಪರ್ಟ್ ಅಂತೆ. ಹೌದು, ನಿಮ್ಗೆ ಹೇಳಿದ್ದು. ನಮ್ಗೆ ಗೊತ್ತಾಗುತ್ತೆ. ಗೊತ್ತಾಗುತ್ತೆ. ನೀವು ಲೇಟ್ ಎದ್ದೇಳುವಾಗಲೇ ಗೊತ್ತಾಯ್ತು ಗೊತ್ತಾಯ್ತು. ನಿನ್ನೆ ಅಂತೂ ಪಾರ್ಟಿ ಇತ್ತು, ಇವತ್ತು ಕೂಡ ಪಾರ್ಟಿ ಇದೆ ಅಂತ ಹೇಳಿ. ಹಾಗೇನೆ ಯಾರಿಗೆ ವಿಶೇಷ ತಿಳಿಸ್ಬೇಕಿತ್ತು? ತಿಳಿಸ್ಬೇಕಿತ್ತು. ಹಲೋ, ಹಲೋ, ಯಾರಿಗೆ ವಿಶೇಷ ತಿಳಿಸ್ಬೇಕಿತ್ತು? ಓಕೆ. ಓಕೆ, ನಿಮ್ಗೂ ಕೂಡ ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಓಕೆ, ನಿಮ್ಗೂ ಕೂಡ ನಮ್ ಕಡೆಯಿಂದ ಮೊಸರುಡಿಕೆ ಹಬ್ಬದ ಹಾರ್ದಿಕ ಶುಭಾಶಯ. ನಿಮ್ ಜೊತೆ ಮಾತನಾಡಿ ತುಂಬಾನೇ ಖುಷಿ ಆಯ್ತು. ಹೀಗೇನೆ ಕಾಲ್ ಮಾಡ್ತಾ ಇರಿ. ಬಾಯ್. ಹಲೋ. ಹಲೋ. ಹಲೋ, ಗುಡ್ ಮಾರ್ನಿಂಗ್. ಹಲೋ, ಗುಡ್ ಮಾರ್ನಿಂಗ್. ಯಾರಿದು? ಮಾತಾಡ್ತಿದ್ದೀರಾ? ನಾನು ಅನುಪಮ ವಾಮಂಜೂರಿಂದ. ಓಕೆ. ಏನ್ ಸ್ಪೆಷಲ್ ಇವತ್ತು ನಿಮ್ಗೆ? ಹಲೋ, 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 ನಿಮ್ಗೆ ಏನ್ ಸ್ಪೆಷಲ್?
ಇವತ್ತು ನಮ್ಗೆ ಮೋಡೆ ಕೊಟ್ಟಿಗೆ ಎಲ್ಲ ಸ್ಪೆಷಲ್ ಇವತ್ತು. ಹಾಗಾದ್ರೆ ಇವತ್ತು ನೀವು ಇವತ್ತು ಎಷ್ಟು ಐಟಮ್ ಮಾಡ್ತೀರಿ ಇವತ್ತು? ಇವತ್ತು ತುಂಬಾ ಹೊಸ ಐಟಮ್ ನಾವು ಮಾಡ್ತೀವಿ. ಅಂದ್ರೆ ನಂದು ನಿನ್ನೆ ಕಬ್ರಿಯಲ್ಲಿ ನಾನು ನಿಮ್ಮದು ಪ್ರೋಗ್ರಾಮ್ ನೋಡಿದ್ದೆ. ಹಾ, ಓಕೆ, ನಿಮ್ಮದು ಸೂಪರ್ ಆಗಿದೆ. ಥ್ಯಾಂಕ್ ಯು. ನಾನು ನಿಮ್ಮ ದೊಡ್ಡ ಫ್ಯಾನ್ ಅನ್ವಿಷಾ. ವಾವ್, ಸೂಪರ್. ಸೊ ಅನ್ವಿಷನ್ ಅವರಿಗೆ ಒಂದು ಫ್ಯಾನ್ ಸಿಕ್ಕಿದೆ. ಓಕೆ, ಸೊ ಮೊಸರು ಕುಡಿಕೆ ಹಬ್ಬದ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಶುಭಾಶಯಗಳು. ನಿಮ್ಗೆ ಕೂಡ ಕೂಡ ಥ್ಯಾಂಕ್ ಯು. ನಿಮ್ಮೂರಲ್ಲಿ ಹೇಗೆ ಆಚರಿಸಿದ್ದಾರೆ ಮೊಸರು ಕುಡಿಕೆಯನ್ನು? ನಮ್ಮ ಊರಲ್ಲಿ ಬಾರಿ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೇವೆ. ಓಕೆ, ನೀವೇನಾಡ್ದು ಮೊಸರು ಕುಡಿಕೆಲ್ಲ ಇದೆ. ಓಕೆ, ನೀವೇನಾಡ್ದು ಅದನ್ನು ಓಡಲಿಕ್ಕೆ ಹೋಗ್ತೀರಾ? ನಾವು ಹೊಡಿಲಿಕ್ಕೆ ಹೋಗುದಿಲ್ಲ, ಬಟ್ ಜಸ್ಟ್ ನೋಡ್ಲಿಕ್ಕೆ ಹೋಗ್ತೇವೆ. ದೂರದಿಂದ ನೋಡೋದಲ್ಲ. ನೋಡುದಾ? ದೂರದಿಂದ ನೋಡುದು, ಬಟ್ ಎಂಜಾಯ್ ಮಾಡುದು. ಯಾರಿಗೆ ವಿಷಯ ತಿಳಿಸ್ಬೇಕು ನಿಮ್ಗೆ ಇವತ್ತು? ಇವತ್ತು ಎಲ್ರಿಗೂ ನಮ್ಮ ಯಾರೆಲ್ಲ ಹಿಂದೂಗಳು ಯಾರೆಲ್ಲ ಆಚರಿಸ್ತಾ ಇದ್ದಾರೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಅವರಿಗೆ ಎಲ್ರಿಗೂ ಹಬ್ಬದ ಶುಭಾಶಯಗಳು. ಓಕೆ, ನಮ್ಮ ವತಿಯಿಂದ ಕೂಡ ಎಲ್ರಿಗೂ ಕೃಷ್ಣ ಜನ್ಮಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಓಕೆ ಓಕೆ. ಹಾಗೆ ನಿಮ್ ಜೊತೆ ಮಾತಾಡಿದ್ದು ತುಂಬಾನೇ ಖುಷಿ ಆಯ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್. ಸುಮ್ಮನೆ ಚೆನ್ನಾಗಿ ಹೌದು, ಮಾತನಾಡಿದ್ರು. ತುಂಬಾನೇ ಚೆನ್ನಾಗಿ. ಹಲೋ, 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 ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಯಾರಿದು? ಕುಸುಮ. ಕುಸುಮ ಅವರೇ, ಪಂಜಿಮೊಗೆರಿಂದ. ಹಲೋ, ಕುಸುಮ ಅವರು ಪಂಜಿಮೊಗೆರಿಂದ ಅಲ್ವಾ? ಹೌದು. ಓಕೆ, Okay. ಶ್ರೀಕೃಷ್ಣ ಜನ್ಮಾಷ್ಟಮಿಯ ಹಾಗೆಯೇ ಮೊಸರು ಕುಡಿಕೆ ಹಬ್ಬದ ಶುಭಾಶಯಗಳು ನಿಮ್ಗೆ. ಆ, ಏನ್ ಕೇಳಲಿಲ್ಲ, ಬರ ಬರ ಬರ. ಕೇಳ್ತದಾ? ಈಗ ಕೇಳ್ತದಾ? ಹಾ, ಓಕೆ, ಸೊ ಹೇಗೆ ಆಚರಿಸ್ತಾ ಇದ್ದೀರಾ ಹಬ್ಬವನ್ನು? ನಾನು ಗುಡ್ ಮಾರ್ನಿಂಗ್ ಎಲ್ಲ ನನ್ನ ಫ್ರೆಂಡ್ ನೀತನಿಗೆ ಗುಡ್ ಮಾರ್ನಿಂಗ್. ಓಕೆ, ಓಕೆ. ಮತ್ತೆ ಶಾಂತಿ, ಸವಿತಾ, ಭಕ್ತ, ದೇವಶ್ರೀ ಇವರಿಗೆಲ್ಲರಿಗೂ ಸಹ ಹಾಯ್ ಗುಡ್ ಮಾರ್ನಿಂಗ್. ನಿಮ್ಮೂರಲ್ಲಿ ಹೇಗೆ? ನಿಮ್ಮೂರಲ್ಲಿ ಮೊಸರೊಡಿಕೆ ಹಬ್ಬ ಹೇಗೆ? ಹಾಯ್ ಗುಡ್ ಮಾರ್ನಿಂಗ್. ಮತ್ತೆ ಮಧ್ಯಾಹ್ನ ಊಟಕ್ಕೆ ಬರ್ಬೇಕು ಎಲ್ಲ. ಓಕೆ, ನಾವು ಬರ್ತೇವೆ. ಸೊ ಎಲ್ಲರೂ ಬರ್ತೇವೆ. ಎಲ್ರು ನಾವು ಬರ್ತೇವೆ. ನಿಮ್ಮೂರಲ್ಲಿ ಮೊಸರೊಡಿಕೆ ಹಬ್ಬ ಹೇಗ್ ನಡ್ತಾ ಉಂಟು? ಎಲ್ಲ ಉಂಟು. ಉಂಟಾ? ನಾವು ಉಳಿಯಸ ಬಂತು ಈಗ. ಅಂತ ಹಾ, ಓಕೆ, ಈ ಸೌಂಡ್ ಕೇಳ್ತಾ ಇದ್ರೆ ಇಬ್ರು ಈಗ ಕುಣಿತಾ ಇದ್ರು. ಎಲ್ಲ ಹಾ, ಬಂತ ಅಂತ ನಾಯಿ ಬೊಬ್ಬೆ ಆಗ್ತಾ ಉಂಟು. ಬಂದ್ ಅವ್ರು ಬೈತಾ ಇದ್ದಾರೆ. ನಾಯಿ ಬೈಲಿ ನಿಲ್ಲಿ. ನಾಯಿ ಬೊಬ್ಬೆ ಆಗ್ತಾ ಇದೆ. ಹುಲಿವೇಷ ಬಂತ ಅಂತ ಅಲ್ವಾ? ಓಕೆ, ಅವ್ರು ಹೋದ್ರ ಅಂತಾರಪ್ಪ. ಕಾಲ್ ಕಟ್ ಮಾಡಿ ಹುಲಿವೇಷ ನೋಡ್ಲಿಕ್ಕೆ ಓಡಿದ್ರು ಕಾಣುತ್ತೆ. ಚೆನ್ನಾಗಿ ಮಾತನಾಡಿದ್ರು. ಮತ್ತೆ ನನ್ನ ಕಡೆಯಿಂದ ಎಲ್ರಿಗೂ ಮೊಸರೊಡಿಕೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹಾಗೆ ಕೃಷ್ಣ ಜನ್ಮಾಷ್ಟಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮನೀಶ್, ನೀನೇನ್ ಹೇಳ್ತಿ? ನಾನು ಹೇಳಬೇಕಾದ್ರೆ ಯಾವುದೇ ವಸ್ತುಗಳಾಗಿರ್ಲಿ, ತಿನ್ನುವ ವಸ್ತಾಗಿರ್ಲಿ, ಏನೇ ಆಗಿರ್ಲಿ, ಅದನ್ನ ಯಾರು ವೇಸ್ಟ್ ಮಾಡ್ಲಿಕ್ಕೆ ಅಂತೂ ಹೋಗಬೇಡಿ. ಯಾರಿಗಾದ್ರೂ ಹೆಲ್ಪ್ ಮಾಡಿ, ಸಹಾಯ ಮಾಡಿ, ಅದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ. ಸೊ ಇವತ್ತಿನ ಒಂದು ಮೊಸರು ಕುಡಿಕೆ ಹಬ್ಬವನ್ನು ತುಂಬಾ ಜಾಗೃತಿಯಲ್ಲಿ ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಟಿವಿಯ ಸಮಸ್ತ ವೀಕ್ಷಕರಿಗೆ ಕೂಡ ಮೊಸರು ಕುಡಿಕೆ ಹಬ್ಬದ ಹಾರ್ದಿಕ ಶುಭಾಶಯಗಳು. ಓಂ ಪ್ರಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೀನ ಸ್ವಯಂ ವ್ಯಾಸೇನ ಗ್ರಥಿತಾ ಪುರಾಣ ಮುನಿನಾಂ ಮಧ್ಯೆ ಮಹಾಭಾರತಂ ಅದ್ವೈತಾಂದು ಶಬ್ದರ್ಶಿನೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ. ಓಕೆ, ಈಗ ಮನೀಶ್ ರಿಪೀಟ್ ಮಾಡ್ತಾನೆ ಬೈ ಹಾರ್ಟ್. ಓಕೆ, ಸ್ಟಾರ್ಟ್ ಮಾಡು. ಮನೀಶ್ ಏನು ಬರಲ್ಲ, ಜಾಸ್ತಿಯಾಗಿ ಲವ್ ಸಾಂಗ್ಸ್ ಮಾತ್ರ ಬರ್ತಾ ಇರೋದು ಅವರಿಗೆ. ಸೊ ಆ ರೀತಿ. ಓಕೆ ಮನೀಶ್, ಮೊಸರು ಕುಡಿಕೆ ಹಬ್ಬದಲ್ಲಿ ಈ ಸಲ ಮೊಸರು ಕುಡಿಕೆ ಹಬ್ಬಕ್ಕೆ ಟ್ರಕ್ ಅಲ್ಲಿ ಆಗಿರ್ಲಿ ಅಥವಾ ಯಾವ್ದ್ರಲ್ಲಿ ಆಗಿರ್ಲಿ ನಿಂಗೆ ಡಾನ್ಸ್ ಮಾಡ್ಲಿಕ್ಕಿಲ್ವಾ? ಇಬ್ರಿಗೂ ಕೂಡ, ಇಬ್ರು ಡಾನ್ಸರ್ಸ್ ಕೂಡ. ಸೊ ಎಲ್ಲಿ ಬೇರೆ ಕಡೆ ಅನ್ವಿಷ ಆಲ್ರೆಡಿ ಪ್ರೈಸ್ ಎಲ್ಲ ಸಿಕ್ಕಾಗಿದೆ ಕೃಷ್ಣನದ್ದು. ಸೊ ಇನ್ನು ಕೂಡ ಒಳ್ಳೊಳ್ಳೆ ಪ್ರೈಸಸ್ ಸಿಗ್ಲಿ ಅನ್ವಿಷನಿಗೆ ಕೂಡ. ಓಕೆ, ಶ್ರೀಕೃಷ್ಣ ಜನ್ಮಾಷ್ಟಮಿಯ ಯಾರಿಗಾದ್ರೂ ನಿಮ್ಗೆ ಶುಭಾಶಯ ತಿಳಿಸ್ಲಿಕ್ಕೆ ಉಂಟಾ ಮೊಸರು ಕುಡಿಕೆ ಹಬ್ಬದ್ದು? ನಾನು ಎಲ್ಲರಿಗೂ ಸಹ ಮೊಸರೊಡಿಕೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಹೇಳ್ತೀನಿ. ಅಲ್ಲಿ ತನಕ ನಮ್ಮ ಅನ್ವಿಷ ಒಂದು ಒಳ್ಳೆ ಹಾಡ್ ರೆಡಿ ಮಾಡಿದಾಳೆ ಕೃಷ್ಣನ್ ಬಗ್ಗೆ. ಸೊ ಅವಳು ಹಾಡ್ತಾಳಂತೆ. ಓಕೆ ಅನ್ವಿಷ, ಹಾಡು. ಅಮ್ಮ ನಾನು ದೇವರಾಣಿ ಬೇಣೆ ಕದಿಲ್ಲಮ್ಮ, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ, ಎಲ್ಲ ಸೇರಿ ನನ್ನ ಬಾಯಿಗೆ, ಎಲ್ಲ ಸೇರಿ ನನ್ನ ಬಾಯಿಗೆ ಬೆಣ್ಣೆಯ ಮೆತ್ತಿದರಮ್ಮ, ಅಮ್ಮ ನಾನು, ಅಮ್ಮ ನಾನು ದೇವರಾಣಿ ಬೆಣ್ಣೆ ಕದಿಲ್ಲಮ್ಮ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ
ಕರಾವಳಿ ಕರ್ನಾಟಕದ ನಾಡಿಮಿಡಿತ.